ಹೆತ್ತ ತಾಯಿಗಿಂತ ದೊಡ್ಡ ದೇವರು ಬೇರೆ ಇಲ್ಲ ಅಂತಾರೆ. ಆದ್ರೆ ಜಾರ್ಖಂಡ್ನಲ್ಲಿ ನಡೆದಿರೋ ಈ ಘಟನೆ ಕೇಳಿದ್ರೆ ನಿಮ್ಮ ಮೈ ಜುಮ್ ಅನ್ನದೇ ಇರಲ್ಲ. ಕಣ್ಣಿಗೆ ಕಾಣೋ ದೇವರೆಂದು ನಂಬಬೇಕಾದ ತಾಯಿಯೇ ಚಲಿಸುತ್ತಿದ್ದ ರೈಲಿನ ಕಿಟಕಿಯಿಂದ ತನ್ನದೇ 1.5 ತಿಂಗಳ ಹಸುಗೂಸನ್ನು ಹೊರಗೆಸೆದು ಕೊಂದು ಹಾಕಿದ್ದಾಳೆ. ಹೌರಾ-ಬಾರ್ಬಿಲ್ ಜನಶತಾಬ್ದಿ ಎಕ್ಸ್‌ಪ್ರೆಸ್ ರೈಲಿನಲ್ಲಿ ಸಹಪ್ರಯಾಣಿಕರ ಕಣ್ಣೆದುರೇ ನಡೆದ ಈ ಭೀಕರ ದೃಶ್ಯ ಶಾಕ್ ನೀಡಿದೆ. ರೈಲ್ವೆ ಹಳಿಗಳ ಮೇಲ ಬಿದ್ದು ಛಿದ್ರವಾದ ಆ ಮುಗ್ಧಕಂದನ ಶವ ನೋಡಿದ ಪೊಲೀಸರೇ ಕಣ್ಣೀರು ಹಾಕಿದ್ದಾರೆ. ಅಷ್ಟಕ್ಕೂ ಆ ತಾಯಿ ಇಂಥ ಭೀಕರ ಕೃತ್ಯ ಎಸಗಿದ್ದಾದ್ರೂ ಯಾಕೆ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಹೌರಾ ರೈಲಿನ ಸೀಟಿನಲ್ಲಿ ಎಲ್ಲಾ ಪ್ರಯಾಣಿಕರಂತೆ ಈ ಮಹಿಳೆಯು ತನ್ನ 2 ಮಕ್ಕಳೊಂದಿಗೆ ಪ್ರಶಾಂತವಾಗಿ ಕುಳಿತಿದ್ಲು. ಆದ್ರೆ ರಾಜ್‌ಖರ್ಸವಾನ್ ಸ್ಟೇಷನ್ ದಾಟುತ್ತಿದ್ದಂತೆ ಇದ್ದಕ್ಕಿದ್ದಂತೆ ಸೀಟಿನಿಂದ ಎದ್ದ ಆಕೆ ಕಂಕುಳಲ್ಲಿ ಮಲಗಿದ್ದ 1.5 ತಿಂಗಳ ಮಗುವನ್ನ ಚಲಿಸ್ತಾ ಇರೋ ರೈಲಿನ ಕಿಟಕಿಯಿಂದ ಹೊರಗೆ ಎಸೆದು ಬಿಟ್ಲು. ಪ್ರಯಾಣಿಕರು ಏನಾಗ್ತಿದೆ ಅಂತ ಕೇಳುವಷ್ಟರಲ್ಲಿ ಆಕೆ ತನ್ನ 3 ವರ್ಷದ ಇನ್ನೊಂದು ಮಗುವನ್ನು ಹೊರಗೆಸೆಯೋಕೆ ಮುಂದಾಗಿದ್ದಾಳೆ. ತಕ್ಷಣ ಅಲರ್ಟ್ ಆದ ಸಹಪ್ರಯಾಣಿಕರು ಆಕೆಯನ್ನ ಹಿಂದಕ್ಕೆ ಎಳೆದು ಹಿಡಿದಿದ್ದರಿಂದ ಮತ್ತೊಂದು ಮಗುವಿನ ಪ್ರಾಣ ಬಚಾವಾಗಿದೆ. ಆರೋಪಿ ಮಹಿಳೆಯನ್ನ ಮುದ್ರಾವತಿ ಗೋಪೆ ಅಂತ ಗುರುತಿಸಲಾಗಿದ್ದು, ಈಕೆಯ ಪತಿ ಶಹಾಬುದ್ದೀನ್ ಜೊತೆ ಹೈದರಾಬಾದ್ನಲ್ಲಿದ್ಲು ಎನ್ನಲಾಗಿದೆ. ಘಟನೆ ತಿಳಿಯುತ್ತಿದ್ದಂತೆಯೇ ಆರ್‌ಪಿಎಫ್ ಸಿಬ್ಬಂದಿ ಹಳಿಗಳುದ್ದಕ್ಕೂ 1 ಗಂಟೆಗಳ ಕಾಲ ಶೋಧ ನಡೆಸಿ ಮಗುವಿನ ಮೃತದೇಹವನ್ನ ವಶಪಡಿಸಿಕೊಂಡಿದ್ದಾರೆ. ಚೈಬಾಸಾ ರೈಲ್ವೆ ಇನ್ಸ್ಪೆಕ್ಟರ್ ಪಿಪಿ ಸುರಿನ್ ನೀಡಿರೋ ಮಾಹಿತಿ ಪ್ರಕಾರ ಆರೋಪಿ ಮಹಿಳೆ ತೀವ್ರ ಮಾನಸಿಕ ಅಸ್ಥಿರತೆಯಿಂದ ಬಳಲುತ್ತಿದ್ದಾರೆ ಅನ್ನೋದು ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿದೆ. ಯಾವುದೋ ಕೌಟುಂಬಿಕ ಒತ್ತಡದ ಕಾರಣ ಇವರು ಊರಿಗೆ ಮರಳುತ್ತಿದ್ದರು ಎನ್ನಲಾಗಿದೆ. ಸದ್ಯ ಪೊಲೀಸರು ದಂಪತಿಯನ್ನ ಅರೆಸ್ಟ್ ಮಾಡಿ ತನಿಖೆ ಮುಂದುವರೆಸಿದ್ದಾರೆ. ಗೆಳೆಯರೇ, ಮಾನಸಿಕ ಖಿನ್ನತೆ ಮತ್ತು ಒತ್ತಡಗಳು ಎಂಥ ಭೀಕರ ದುರಂತಕ್ಕೆ ಕಾರಣವಾಗಬಹುದು ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಈ ದುರದೃಷ್ಟಕರ ಘಟನೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ಪ್ರಮುಖ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.